ಕದ್ರಿ ಉದ್ಯಾನವನದೊಳಗೆ ಹೂವಿನ ಚಿತ್ತಾರ ನೋಡುಗರನ್ನು ಆಕರ್ಷಿಸುತ್ತಿತ್ತು. ಇನ್ನು ಪಾರ್ಕಿನ ಒಳಗೆ ಹೂಗಳಿಂದ ನಿರ್ಮಿತವಾದ ವಿವೇಕಾನಂದರು, ಐಸ್ ಕ್ರೀಮ್ ಮತ್ತು ಬಾತುಕೋಳಿ ಕಣ್ಮನ ಸೆಳೆಯುತ್ತದೆ. ತೋಟಗಾರಿಕೆ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಸಿರಿ ತೋಟಗಾರಿಕೆ ಸಂಘ ಮಂಗಳೂರು,
ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಭಾಗಿತ್ವದಲ್ಲಿ ಕದ್ರಿ ಪಾರ್ಕ್ನಲ್ಲಿ ಜನವರಿ 26ರವರೆಗೆ ನಡೆಯುವ ಫಲಪುಷ್ಪ ಪ್ರದರ್ಶನ 2020ಕ್ಕೆ ಶುಕ್ರವಾರ ಚಾಲನೆ ನೀಡಲಾಯಿತು. ಬಣ್ಣ ಬಣ್ಣದ ವೈವಿಧ್ಯಮಯ ಹೂ ಹಾಗೂ ತರಕಾರಿ ಗಿಡಗಳಿಂದ ಕದ್ರಿ ಉದ್ಯಾನವನ ನೋಡುಗರನ್ನು ಆಕರ್ಷಿಸುತ್ತಿತ್ತು. ಮಾತ್ರವಲ್ಲದೆ ತಾರಸಿ ತೋಟ, ಕೈತೋಟ ಸೇರಿದಂತೆ ನಗರದ ಕೃಷಿ ಪ್ರಿಯರನ್ನು ಹಣ್ಣು, ಹೂ, ತರಕಾರಿ ಗಿಡಗಳ ಖರೀದಿಗೆ ಪ್ರೇರೇಪಿಸುತ್ತಿತ್ತು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೈತೋಟ ಹಾಗೂ ತಾರಸಿ ತೋಟಗಳಿಗೆ ಬೀಜ, ಹೂ, ತರಕಾರಿ ಗಿಡಗಳ ಖರೀದಿ ಭರ್ಜರಿಯಿಂದಲೇ ಸಾಗಿದೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಬೆಳೆಸಲಾಗಿರುವ ವಿವಿಧ ಜಾತಿಯ ಆಕರ್ಷಕ ಹೂಗಳ ಪ್ರದರ್ಶನದ ಜೊತೆಗೆ ವಿವಿಧ ನರ್ಸರಿಗಳ ಹೂ, ತೋಟಗಾರಿಕೆ ಬೆಳೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆಯೂ ಇಲ್ಲಿದೆ. ಬೀಜ, ಗೊಬ್ಬರ ಮಾರಾಟಗಾರರು, ಯಂತ್ರೋಪಕರಣ ಮಾರಾಟ ಮಳಿಗೆ, ಸಾವಯವ ಉತ್ಪನ್ನಗಳು, ಉದ್ದಿಮೆದಾರರ ಮಳಿಗೆಗಳು ಪ್ರದರ್ಶನದಲ್ಲಿ ಇರಲಿವೆ.